ಕುಂದಾಪುರದ ಹಟ್ಟಿ ಅಂಗಡಿ ಕರ್ಕಿ ಸಮೀಪದ ಹಂಚಿನ ಕಾರ್ಖಾನೆಯೊಂದರಲ್ಲಿ ಕೆಲಸಕ್ಕಿದ್ದ ಸ್ಥಳೀಯ 40 ಮಂದಿ ಮಹಿಳೆಯರನ್ನ ವಜಾಗೊಳಿಸಿ ಹೊರ ರಾಜ್ಯಗಳಾದ ಬಿಹಾರ, ಉತ್ತರ ಪ್ರದೇಶದವರಿಗೆ ಕೆಲಸ ನೀಡಿರುವುದನ್ನು ಖಂಡಿಸಿ ಕಾರ್ಖಾನೆ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಥಳೀಯ ಯುವ ಮುಖಂಡ ಸುಧೀಶ್ ಶೆಟ್ಟಿ, 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದ ಸ್ಥಳೀಯರನ್ನ ಕೆಲಸದಿಂದ ತೆಗೆದುಹಾಕಿ ಹೊರ ರಾಜ್ಯದ ಕಾರ್ಮಿಕರನ್ನ ನೇಮಕಗೊಳಿಸಲಾಗಿದೆ. ಪೊಲ್ಯೂಷನ್ ಬೋರ್ಡ್ ಪ್ರಮಾಣ ಪತ್ರ ಹಾಗೂ ಸ್ಥಳೀಯ ಪಂಚಾಯತ್ನಿಂದ ಎನ್ಒಸಿಯನ್ನ ರಿನ್ಯೂವಲ್ ಮಾಡಿಕೊಂಡಿಲ್ಲ. ಸ್ಥಳೀಯರಿಗೆ ಕೆಲಸ ಕೊಟ್ಟಿದ್ದಾರೆ ಎನ್ನುವ ಉದ್ದೇಶದಿಂದ ನಾವು ಇದುವರೆಗೂ ಏನು ಮಾತನಾಡದೆ ಸುಮ್ಮನಿದ್ದೆವು. ಸ್ಥಳೀಯ ಕಾರ್ಮಿಕರಿಗೆ ಯಾವುದೇ ರೀತಿಯ ಉದ್ಯೋಗ ಭದ್ರತೆ ನೀಡದೆ ಏಕಾಏಕಿಯಾಗಿ ಅವರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಸ್ಥಳೀಯ ಕಾರ್ಮಿಕರನ್ನ ಯಾವಾಗ ಕೆಲಸದಿಂದ ತೆಗೆದುಹಾಕಿದ್ದಾರೋ ಅಂದಿನಿಂದ ಅವರಿಗೆ ಸಂಬಳವನ್ನು ಕೊಡಬೇಕು ಮತ್ತು ಕಾರ್ಮಿಕರನ್ನ ಮರಳಿ ಕೆಲಸಕ್ಕೆ ಸೇರಿಸಿಕೊಂಡು ಅವರಿಗೆ ಇಎಸ್ಐ ಸೌಲಭ್ಯವನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು. 4-5 ವರ್ಷದಿಂದ ಕೆಲಸ ಮಾಡ್ತಿದ್ದ ಸ್ಥಳೀಯರನ್ನ ಏಕಾಏಕಿಯಾಗಿ ಕೆಲಸದಿಂದ ತೆಗೆದುಹಾಕಿ ಈಗ ಹೊರ ರಾಜ್ಯದಿಂದ ಬಂದವ್ರನ್ನ ಇಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡು ಈಗ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಂದ ಇದು ಯಾವುದೇ ರೀತಿಯ ಪೊಲ್ಯೂಷನ್ ಬೋರ್ಡಿಂದ ಸರ್ಟಿಫಿಕೇಟ್ ತಗೊಳ್ಳಿಲ್ಲ ಮತ್ತು ಪಂಚಾಯತಿಂದ ಎನ್ಒಸಿನ ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ. ಅದು ಹಿಂದ್ಗಡೆ ಶಾಲೆ ಇದ್ದರೂ ಮತ್ತು ತೊಂದರೆ ಆಗ್ತಾಯಿತ್ತು. ನಾವು ಸ್ಥಳೀಯರಿಗೆ ಕೆಲಸ ಕೊಟ್ಟರು ಅನ್ನೋ ಉದ್ದೇಶದಿಂದ ನಾವು ಅವರಿಗೆ ಯಾವುದೇ ರೀತಿಯ ತೊಂದರೆ ಮಾಡಲಿಲ್ಲ. ಆದರೆ ಈಗ ಇಷ್ಟು 4 ವರ್ಷದವರೆಗೆ ಅವರಿಗೆ ಯಾವುದೇ ರೀತಿ ಪರ್ಮನೆಂಟ್ ಮಾಡ್ಕೊಳ್ಳಿಲ್ಲ ಮತ್ತು ಇಎಸ್ಐ ಸೌಲಭ್ಯ ಇರಲಿಲ್ಲ. ಹಾಗೆ ಅಷ್ಟು ಕೆಲಸ ಮಾಡಿದರೂ ಸಹ ಅವ್ರನ್ನೀಗ ಏಕಾಏಕಿಯಾಗಿ ಅವ್ರನ್ನ ತೆಗೆದುಹಾಕಿ ಹೊರ ರಾಜ್ಯದವ್ರನ್ನ ಹಾಕ್ಕೊಂಡಿದ್ದಾರೆ. ಅವರಿಗೆ ಯಾವತ್ತಿಂದ ಕೆಲಸದಿಂದ ತೆಗೆದುಹಾಕಿದ್ರು ಅಲ್ಲಿಂದ ಅವರಿಗೆ ಸಂಬಳ ಕೊಡಬೇಕು ಮತ್ತು ಪುನಃ ಸೇರಿಸ್ಕೊಂಡು ಅವರಿಗೆ ಇಎಸ್ಐ ಸೌಲಭ್ಯ ಮತ್ತು ಪರ್ಮನೆಂಟ್ ಮಾಡಬೇಕು ಅನ್ನೋದು ನಿಮ್ಮ ಮುಖಾಂತರ. ಬಹುಶಃ ಒಂದು ಮಾನವೀಯತೆ ದೃಷ್ಟಿಯಲ್ಲಾದರೂ ಅವರು ಇಲ್ಲಿಯ ಸ್ಥಳೀಯರಿಗೆ ಮಹಿಳೆಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಕಾರ್ಮಿಕ ಒಂದು ಕಾಯ್ದೆ ಒಳಗೆ ಏನು ಕೊಡಬೇಕಿತ್ತು ಅದನ್ನು ಕೊಟ್ಟು ಅವರನ್ನು ಮುಂದಿನ ದಿನದಲ್ಲಿ ಕಾಯಮಾಗಿ ಕೆಲಸಗಾರನಾಗಿ ಅವರು ದುಡಿಸಬೇಕು. ಈ ವೇಳೆ ಸಂತ್ರಸ್ತರ ಪೈಕಿ ಯಶೋಧ ಅವರು ಮಾತನಾಡಿ, ನಮಗೆ ತುಟ್ಟಿ ಭತ್ಯೆ, ಆರೋಗ್ಯ ವಿಮಾ ಸೌಲಭ್ಯ ಯಾವುದೂ ಕೂಡ ಕೊಡದೆ ಕೆಲಸವನ್ನು ಮಾಡಿಸಿಕೊಂಡಿದ್ದು ಈಗ ಕೆಲಸದಿಂದ ತೆಗೆದಿದ್ದಾರೆ. ಇಲ್ಲಿನವರಿಗೆ ಆದ್ಯತೆ ಕೊಡುವ ಬದಲು ಉತ್ತರ ಪ್ರದೇಶ, ಬಿಹಾರದವರಿಗೆ ಕೆಲಸ ಕೊಟ್ಟಿರುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ನಮಗೆ ಇದುವರೆಗೂ ಮಾಡಿದ 4 ವರ್ಷದಿಂದ ದುಡಿಯುತ್ತಿದ್ದ ನಮಗೆ ಊರಿನವರಾದ ನಮಗೆ ಕಾಯಂ ಕೆಲಸವನ್ನು ಕೊಡದೆ ಹೊರ ರಾಜ್ಯದಿಂದ ಬಂದಂಥ UPI ಹುಡುಗರಿಗೆ ಕೆಲಸ ಕೊಟ್ಟಿದ್ದು, ಇದಕ್ಕಾಗಿ ನೀವು ಖಂಡಿಸಬೇಕು ಮತ್ತೆ ನಮಗೆ ಕೊಡಬೇಕಾದ ಸೌಲಭ್ಯವನ್ನು ಕೊಡಿಸಬೇಕಾಗಿ ಮನವಿ. ಈ ಸಂದರ್ಭದಲ್ಲಿ ಸಂತೋಷ್ ಶೆಟ್ಟಿ ಸಬ್ಲಾಡಿ, ಶರತ್ ಚಂದ್ರ ಶೆಟ್ಟಿ, ಸಂತೋಷ್ ಶೆಟ್ಟಿ ತೋಟದ ಬೈಲು, ಚಂದ್ರ ಪೂಜಾರಿ ಕರ್ಕಿ, ಕೆಲಸದ ಕಳೆದುಕೊಂಡ ಮಹಿಳೆಯರು, ಕಾರ್ಮಿಕ ಮುಖಂಡರು ಜೊತೆಗಿದ್ರು.